ದಲಿತ ಪುಂಜುಗು ಕುಚ್ಚನೆ ಮಲ್ತಿನ ಕೇಸಿಗೆ ಸಂಬಂಧಪಟ್ಟದು ಒಂಜಿ ವಾರದೊಲೈ ಏರನ ಮಿತ್ತು ದೂರುಂಡ ಅಂಚನಕ್ಲ ಮಿತ್ತು ಕ್ರಮದ ತೊಂಜಿನ ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ಪ ಅಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕುರ್ಕರ್ದಿ ಶಾಲೆಟ್ ಪಿಂಟೋ ಪಂತಿರು. ಮುಲ್ಕಿ ಬ್ಲಾಕ್ ಕಾಂಗ್ರೆಸ್ ಆಫೀಸ್ ನಡಪಾಯಿನ ಸುದ್ದಿ ಕುಟ್ಟುಡು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕುರ್ಕರ್ದಿ ಶಾಲೆಟ್ ಪಿಂಟೋ ಪಾತೆರ್ದು ಪೊಂಜೋನಕ್ಲಿಗ ಇಟ್ಲ ದಲಿತ ಸಮುದಾಯಗೂ ಸಮಾನ ಹಕ್ಕು ಕುರುಡೊಂದು ಪಂಚಾಯತ್ ಮಟ್ಟುಡು ನೂದೇಟ್ 50 ಸರ್ಕಾರ ದಿತ್ತದಿತ್ತಂಡು ಹಳೆ ಅಂಗಡಿ ಪಂಚಾಯತ್ ಕುರ್ಕರ್ದಿ ಜಲಜಗು ಜುಲೈ 24 ಸಸಿವಿತ್ತದ ಯತೀಶ್ ಬುಡ್ಚಾಂದಿನ ಭಾಷೆ ನಿರ್ದು ಜಾತಿ ಕುಚ್ಚನ ಮಲ್ತದೇರು ಈ ಬಗ್ಗೆ ಮುಲ್ಕಿ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿತ್ತನಲ್ಲ ಶಾಸಕರನ್ನ ಒತ್ತಡೊಡ್ದು ಒವ್ಯ ಕ್ರಮದ ತೊಂದು ಜನಂದು ಒಂಜಿ ವಾರದೊಲೈ ಕ್ರಮದ ತೊಂಜಿನ ಹಳೆ ಅಂಗಡಿ ಗ್ರಾಮ ಪಂಚಾಯತ್ ಎದುರು ಮಲ್ಲಮಟ್ಟದ ಪ್ರತಿಭಟನೆ ನಡಪಾವಣೊಂದು ಶಾಲೆಟ್ ಪಿಂಟೋ ಪಂಡ್ಯರು. ಅಧ್ಯಕ್ಷರು ತಮ್ಮ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಾಗ ಏಕಾಏಕಿ ಕೊಠಡಿಯ ಒಳಗೆ ನುಗ್ಗಿ ಅವರ ಮೇಲೆ ಒಂದು ಅವ್ಯಾಜ ಶಬ್ದ, ಒಂದು ದಲಿತ ಮಹಿಳೆಯಾಗಿ ಒಂದು ಕೀಳು ಮಟ್ಟದ ಒಂದು ಮಾತುಗಳನ್ನು ಅವರು ಆಡಿದ್ದಾರೆ. ನೀನು ಈ ಒಂದು ಸ್ಥಾನದಲ್ಲಿ ನಿನ್ನನ್ನು ಯಾರು ಕೂರಿಸಿದ್ದು, ನಿನ್ನ ಅದು ಸ್ಥಾನ ಅಲ್ಲ, ನೀನು ನೆಲದಲ್ಲಿ ಕೂತ್ಕೊಳ್ಬೇಕಿತ್ತು ಅಂತ ಒಂದು ವಿಷಯಗಳನ್ನು ಹಾಕಿ ಅವರೊಂದು ಅವ್ಯಾಜ ಶಬ್ದಗಳನ್ನು ಅವರು ನಿಲ್ಲಿಸ್ತಾರೆ. ಈಗ ಏನು ಈ ಒಂದು ಜಲಜಗ ಅವರ ಮೇಲೆ ಕೀಳು ಮಟ್ಟದಿಂದ ಇವತ್ತು ಅವರು ನಿಂದನೆ ಮಾಡಿದಾರ. ಇದಕ್ಕೆ ನಾವು ಮಹಿಳಾ ಕಾಂಗ್ರೆಸ್ನವರು, ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನನಗೆ ಬಹಳ ಬೇಸರ ಬಂದಿದೆ.